ಅವತ್ತು ಕತೆ ಬಂದಾಗ ನಾನು ಸೀದಾ ಇಲ್ಲಿಗೆ ಹೋಗೋದು ಹೇಳಿದ್ರು, ಎಲ್ಲ ದೈವತ್ತೆಲ್ಲ ಸೇರಿ ಹೆಡ್ ಆಫೀಸಲ್ಲಿ ಅಲ್ಲೇ ಹೋಗಿ ಫಸ್ಟ್ ಅಣ್ಣ ಸ್ವಾಮಿಯ ದರ್ಶನ ಬಂದು ನಿಮ್ಮ ಹತ್ರ ಹೇಳಿದೆ ನಾನು, ಅಲ್ಲಿ ಹೇಳಿದ್ಮೇಲೆ ಮುಗಿತಲ್ಲಿ ಹೋಗಿ ಒಳ್ಳೆದಾಗ್ತದೆ. ಮತ್ತೆ ಬಂದು ಬಾಂಬೆಯಲ್ಲಿ ಹಾಸ್ಪಿಟಲ್ ಎಲ್ಲ ತಿರುಗಿ ಮತ್ತೆ ತಡ ಆಗ್ತದೆ ಅಂತ ಹೇಳಿ ನಾಡಿಗೆ ಮತ್ತೆ ಡೆಲ್ಲಿಗೆ ಹೋಗ್ಬೇಕು ಪ್ರಮೋಷನ್. ಎಲ್ಲಿ ಭಾಳ ಚೆನ್ನಾಗಿರ್ತದೆ, ಏನೋ 3 ವಾರ ಬಿಟ್ಟು ರಿಲೀಸ್ ಮಾಡಿದ್ದಾರೆ. ಈಗ ಅಲ್ಲೆಲ್ಲ ಪ್ರಮೋಷನ್ಸ್ ಮತ್ತೆ ಬಂದು ಬಾಂಬೆಯಲ್ಲಿ ಹಾಸ್ಪಿಟಲ್ ಎಲ್ಲ ತಿರುಗಿ ಮತ್ತೆ ತಡ ಆಗ್ತದೆ ಅಂತ ಹೇಳಿ ನಾಡಿಗೆ ಮತ್ತೆ ಡೆಲ್ಲಿಗೆ ಹೋಗ್ಬೇಕು ಪ್ರಮೋಷನ್. ಎಲ್ಲಿ ಭಾಳ ಚೆನ್ನಾಗಿರ್ತದೆ ನೋಡಿ. ಕನ್ನಡ ರಿಕ್ವೆಸ್ಟ್ ಮಾಡಲಿಕ್ಕೆ ಮತ್ತೆ ಇಂಟರ್ವ್ಯೂಸ್ ಮತ್ತೆ ಥಿಯೇಟರ್ ವಿಸಿಟ್ ಮಾಡಿಲ್ಲ, ಜನರ ಜೊತೆಗೆ ಇಂಟ್ರಾಕ್ಟ್ ಮಾಡೋದು. ಮೂರು ಧರ್ಮಸ್ಥಳಕ್ಕೆ ಕೂಡ ಅವಿನಾವ ಸಂಬಂಧ ಅಂತ ಹೇಳ್ತಾ ಇದ್ದೀವಿ. ನಿಮ್ಮಂದ್ರೆ ನೀವು ಯಾವ ಬರ್ತೀವಿ ಅಂತ ಕಾಯ್ತಿದ್ರು. ಸೊ ಇವತ್ತು ಬಂದು ಇಲ್ಲಿ ಭೇಟಿಯಾಗಿದ್ವಿ, ಮಂಜುಸ್ವಾಮಿ ಅನ್ನಸ್ವಾಮಿ ಎಲ್ಲ ದರ್ಶನ ಆಗಿದೆ. ಏನು ಅನಿಸೋದೇನಿದೆ ಅದರಲ್ಲಿ? ಆಶೀರ್ವಾದ ತೊಗೊಳ್ಬೇಕಾಗಿತ್ತು ಖಂಡಿತವಾಗಲೂ. ಆ್ಯಂಡ್ ಸಿನಿಮಾ ಮುಂಚೆ ಶುರು ಮಾಡಿದಾಗ ಬಂದು ಆಶೀರ್ವಾದ ತೊಗೊಂಡು ಹೋಗಿದ್ದೆ. ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗ ಬಂದಿದ್ದೆ. ರಿಲೀಸ್ ಆದಮೇಲೆ ಅದರ ಪಾಡಿಗೆ ಅದೇ ಪ್ಯಾನ್ ಇಂಡಿಯಾ ಆಗಿ ರಿಲೀಸ್ ಆಯಿತು. ಬೇರೆ ಬೇರೆ ರಾಜ್ಯಕ್ಕೆ ಹೋಗುವಂಥ ಸಂದರ್ಭ ಕೂಡ ಇತ್ತು. ಹಾಗಾಗಿ ಬರೋದಕ್ಕೆ ದಿನ ಲೆಕ್ಕ ಹಾಕ್ತಾನೆ ಇದ್ವಿ. ಪ್ರಗತಿ ನಾನು ಇವತ್ತು ಹೋಗೋದು, ಈ ವಾರ ಹೋಗೋದು ಅಂತ 2-3 ಸಲ ಇದಾಯಿತು. ಆಮೇಲೆ ಹೆಗ್ಡೆಯವರು ಸಿನಿಮಾ ನೋಡಿದ್ರು, ಇಡೀ ಫ್ಯಾಮಿಲಿ ಸಿನಿಮಾ ನೋಡಿದ್ರು. ಆ ದಿವಸನೂ ನಾನೆಲ್ಲ ಬೇರೆನಲ್ಲಿದ್ದೆ, ಬರೋದಕ್ಕಾಗಲಿಲ್ಲ. ಸೊ ಇವತ್ತು ಒಂದು ಕಾಲ ಕೂಡಿ ಬರಬೇಕಂತ ಹೇಳ್ತಾರಲ್ಲ, ಸೊ ಹಾಗೆ ಬಂದು ಅದ್ಭುತವಾದ ಒಂದು ದರ್ಶನ ಆಗಿ ಹೆಗ್ಡೆಯವ್ರಿಗೆ ನಾನೊಂದು ಆಶೀರ್ವಾದ ತೊಗೊಂಡು ಹೊರಟಿದ್ದೀವಿ ಇವತ್ತು. ಓಕೆ, ಈಗ ಒಂದಷ್ಟು ಈಗ ಒಂದು ಮೂವಿ ಸಾಂಗಿನ ಬಗ್ಗೆ ಒಂದಷ್ಟು ನೀವು ಆಶೀರ್ವಾದ ತೊಗೊಳಕ್ಕೆ ಬಂದಿದ್ದು ನಾನು ಅಷ್ಟೇ ಮಾತಾಡಬೇಕು ಅಷ್ಟೇ. ಇವತ್ತು ಹೇಗೆ ದರ್ಶನ ಮತ್ತು ಈಗ ಹೇಗೆ ಈಗ ತುಳುವಿನಲ್ಲಿ ಯಾವತ್ತು ಬರ್ತದೆ? ಯಾಕಂದ್ರೆ ನಮ್ಮಲ್ಲಿ ತುಳುವಿಗೆ ಎಲ್ಲವೂ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ. ಖಂಡಿತವಾಗ್ಲೂ ಅದ್ಭುತವಾಗಿ ನಡೀತಾ ಇದೆ. 30 ದಿನಗಳ ಮೇಲ್ಪಟ್ಟು ಹೋಗಿ ಎಲ್ಲ ರೆಕಾರ್ಡ್ಗಳು ಬ್ರೇಕು ಎಲ್ಲ ನೀವು ನೋಡ್ತಾ ಇದ್ದೀರಾ. ನೋಡ್ತಿರೋದೆಲ್ಲ ಸತ್ಯನೂ ಕೂಡ ಹೌದು. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಯಾವಾಗ ತುಳುವಲ್ಲಿ ರಿಲೀಸ್ ಮಾಡೋದು ಯಾವಾಗ ಅಂತ ಅಂದ್ಕೊಂಡು ಕೂಡ ನಿರ್ಮಾಪಕರು ಅದನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ, ಆವಾಗ ಬರುತ್ತೆ. ಹಾಡಿನ ಬಗ್ಗೆ ಕೇಳಿದ್ರಿ ನೀವು. ಹಾಡು ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸ್ವಂತ ಮಾಡಿರುವಂಥ ಹಾಡದು. ಸಿನಿಮಾ ಹಿಟ್ಟಾದಾಗ ಬರುವಂಥದ್ದು ಮಾಮೂಲಿ ಬರುವಂಥದ್ದು ಇದ್ದೇ ಇರುತ್ತೆ. ಎಲ್ಲರೂ ಒಂದಷ್ಟು ಜನ ಎಲ್ಲರೂ ಸೂಪರ್ ಅಂತ ಹೇಳೋದಲ್ಲ, ಯಾರಾದರೂ ಒಬ್ಬರು ಏನಾದರೂ ಒಂದು ಹೇಳಬೇಕಲ್ಲ, ಆ ಚರ್ಚೆ ಇದ್ದರೆ ಸಿನಿಮಾ ಅಂತ ಅರ್ಥ. ಸೊ ಹಾಗಾಗಿ ಅದನ್ನು ಅವ್ರು ಎಲ್ಲ ಆನ್ಸರ್ ಮಾಡಬೇಕು, ಅದನ್ನ ಅವರೇ ಮಾಡ್ತಾರೆ. ನಿರ್ಮಾಪಕರ ಕೆಲಸ, ಮ್ಯೂಸಿಕ್ ಡೈರೆಕ್ಟರ್ ಕೆಲಸ. ನನ್ನ ಕೆಲಸ ಮುಗಿದಿದೆ. ಇಲ್ಲಿ ಬಂದು ಆಶೀರ್ವಾದ ತೊಗೊಳ್ಳೋದಷ್ಟೇ ಬಾಕಿ ಇತ್ತು ಅಂದು. ಸೊ ಅದು ಮಾಡಿದ್ದೀವಿ ಇವಾಗ. ಹಾಗೆ ಪ್ರಗತಿ ಮೇಡಮ್ ಈ ಭೇಟಿ ಮತ್ತು ಆಶೀರ್ವಾದ ಮತ್ತು ದೇವರ ದರ್ಶನ ಎಲ್ಲ ದೇವರ ಆಶೀರ್ವಾದದಿಂದ ಇಷ್ಟ ಆಗಿದೆ. ಇಲ್ಲಿ ಬಂದು ಪ್ರೇಯರ್ ಮಾಡ್ಕೊಂಡು ಹೋಗಿದ್ವಿ. ಈಗ ರಿಲೀಸ್ ಆದ್ಮೇಲೆ ಬರ್ಬೇಕಂತ ಇತ್ತು. ಇವತ್ತು ಬಂದು ದೇವರ ಆಶೀರ್ವಾದ ತಗೊಂಡು, ಹೆಗ್ಡೆ ಅವ್ರದ್ದು ಆಶೀರ್ವಾದ ತಗೊಂಡು, ಆಮೇಲೆ ಅವರು ಸಿನಿಮಾ ನೋಡಿದ್ರು, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಖುಷಿ ಆಯಿತು ನಮಗೆ. ಅವ್ರ ಸಿನಿಮಾ ನೋಡಿದ್ರೆ ದೇವರ ಸಿನಿಮಾ ನೋಡಿದಷ್ಟು ಖುಷಿ ಆಗ್ತದೆ. ಸೊ ಹಾಗೆ ದೇವ್ರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಇನ್ನು 2 months ಅವರು ಎಲ್ಲ ಕಡೆ ಹೇಳ್ತಾರೆ 2 months ಕಂಪ್ಲೀಟ್ ಫ್ಯಾಮಿಲಿಗೆ ಈಗಲೇ ಲಿಸ್ಟ್ ಕೊಡ್ಬೇಕು. ಈಗ ಅವಳು ಎಂತ ಅರ್ಜೆಂಟ್ ಮಾರ ನಿಮ್ಗೆ ಹೆಂಗಾದ್ರೆ? ಅದರಲ್ಲಿ 1 month ಟೆಂಪಲ್ ಟ್ರಿಪ್ ಉಂಟು ನಮಗೆ ಇವಾಗ. ಅದೆಲ್ಲ ಮುಗಿಸಿ ಎಲ್ಲ ಹೇಳ್ಬಿಡುವಂತೆ. ಇಲ್ಲ